ಪಟ್ಟಣಗಳಲ್ಲಿ ಕಸ ವಿಲೇವಾರಿಯ ಸಮಸ್ಯೆ ದಿನದಿಂದ ದಿನಕ್ಕೆ ಜಟಿಲವಾಗುತ್ತಾ ಹೋಗುತ್ತಿದೆ. ಎಲ್ಲೆಡೆ ತ್ಯಾಜ್ಯ ರಾಶಿಯದ್ದೇ ಚಿಂತೆ. ಇವೆಲ್ಲದಕ್ಕೆ ಮುಕ್ತಿ ನೀಡಬೇಕೆನ್ನುವ ನಿಟ್ಟಿನಲ್ಲಿ ಇದೀಗ ರಾಜ್ಯದಲ್ಲಿಯೇ ಮೊದಲ ಬಾರಿಗೆ ಬಂಟ್ವಾಳ ಶಾಸಕ ರಾಜೇಶ್ ನಾಯ್ಕ್ ಉಳಿಪ್ಪಾಡಿಗುತ್ತು ಅವರ ಗಂಜಿಮಠದಲ್ಲಿರುವ ತನ್ನ ಒಡ್ಡೂರು ಫಾರ್ಮ್ನಲ್ಲಿ ಸಂಕುಚಿತ ನೈಸರ್ಗಿಕ ಅನಿಲ ಘಟಕ ಪ್ರಾರಂಭಿಸಿದ್ದಾರೆ. ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಶಾಸಕ ರಾಜೇಶ್ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ಅವರ ಪುತ್ರ ಉನ್ನತ್ ಆರ್ ನಾಯ್ಕ್ ವಹಿಸಲಿದ್ದು, ರಿಟ್ಯಾಪ್ ಸೊಲ್ಯೂಷನ್ ಸಂಸ್ಥೆ ಇದರ ಪೂರ್ತಿ ನಿರ್ವಹಣೆ ಮಾಡಲಿದೆ. ಒಡ್ಡೂರು ಎನರ್ಜಿ ರಿನ್ಯೂವೇಬಲ್ ನ್ಯಾಚುರಲ್ ಗ್ಯಾಸ್ ಪ್ಲಾಂಟ್ ಎನ್ನುವ CNG ಉತ್ಪಾದನಾ ಘಟಕದ ಅಂತಿಮ ಹಂತದ ಕೆಲಸಗಳು ನಡೆಯುತ್ತಿದೆ. ಶೀಘ್ರದಲ್ಲಿ ಘಟಕದ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಚಿವರು, ಉನ್ನತ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ ಎಂದು ಶಾಸಕರು ತಿಳಿಸಿದ್ದಾರೆ. ಸುಮಾರು 60 ಸೆಂಟ್ಸ್ ಜಮೀನಿನಲ್ಲಿ ಘಟಕ ಸುಸಜ್ಜಿತ ಹಾಗೂ ವೈಜ್ಞಾನಿಕವಾಗಿ ನಿರ್ಮಾಣಗೊಂಡಿದ್ದು, ಈಗಾಗಲೇ ಪ್ರಾಯೋಗಿಕವಾಗಿ ಸಾವಯವ ಗೊಬ್ಬರ ಹಾಗೂ ಅನಿಲ ಉತ್ಪಾದನೆಯು ಆರಂಭಗೊಂಡಿದೆ. ಸದ್ಯಕ್ಕೆ ನಗರ ಹಾಗೂ ಗ್ರಾಮೀಣ ಸ್ಥಳೀಯಾಡಳಿತ ಸಂಸ್ಥೆಗಳ ಹಸಿ ತ್ಯಾಜ್ಯವನ್ನು ಬಳಸಿಕೊಂಡು ಸಾವಯವ ಗೊಬ್ಬರ ಮತ್ತು ಅನಿಲ ಉತ್ಪಾದನೆ ಮಾಡಲಾಗುತ್ತಿದ್ದು, ಇದರ ಮಾರಾಟಕ್ಕಾಗಿ ಪೆಟ್ರೋಲಿಯಂ ಹಾಗೂ ಸ್ಫೋಟಕ ರಕ್ಷಣಾ ಸಂಸ್ಥೆ ವಿನಾ ಪರವಾನಗಿಗಾಗಿ ಕಾಯುತ್ತಿದೆ. ಸುಮಾರು 8.50 ಲಕ್ಷ ಲೀಟರ್ ಮೀಥೇನ್ ಗ್ಯಾಸ್ ಟ್ಯಾಂಕ್ ಸಾಮರ್ಥ್ಯವನ್ನು ಹೊಂದಿದ್ದು, ದಿನವೊಂದಕ್ಕೆ 500 ರಿಂದ 600 ಕೆಜಿ ಅನಿಲ ಉತ್ಪಾದನೆಯಾಗುತ್ತಿದೆ. ಅದೇ ರೀತಿ 10 ಟನ್ ಹಸಿ ಕಸದಿಂದ ಅಷ್ಟೇ ಪ್ರಮಾಣದ ಉತ್ಕೃಷ್ಟವಾದ ಗೊಬ್ಬರವೂ ಲಭ್ಯವಾಗುತ್ತದೆ. ಅನಿಲವನ್ನು ಅಡುಗೆ, ವಾಹನ ಇನ್ನಿತರ ವಾಣಿಜ್ಯ ಉದ್ದೇಶಕ್ಕೆ ಬಳಸಬಹುದಾಗಿದೆ ಎಂದು ಶಾಸಕರು ತಿಳಿಸಿದ್ದಾರೆ. ಘಟಕಕ್ಕೆ ಸುಮಾರು 1 ಲಕ್ಷ ಲೀಟರ್ ನೀರಿನ ಅವಶ್ಯಕತೆ ಇದ್ದು, ಇದನ್ನು ಕೂಡ 2 ಕಿಲೋಮೀಟರ್ ದೂರದಲ್ಲಿರುವ ಕೋಳಿ ಅಂಗಡಿಗಳ ಸಹಿತ ಪಕ್ಕದ ಫ್ಯಾಕ್ಟರಿಯೊಂದರ ತ್ಯಾಜ್ಯ ನೀರನ್ನೇ ಬಳಸಲಾಗುತ್ತಿದ್ದು, ಪೈಪ್ಲೈನ್ ಮೂಲಕವೇ ಘಟಕಕ್ಕೆ ಪೂರೈಕೆಯಾಗುತ್ತಿದೆ. ಬಳಿಕ ಸಂಸ್ಕರಿಸಿದ ಈ ನೀರನ್ನು ತೋಟಕ್ಕೆ ಬಳಸಲಾಗುತ್ತದೆ. ಇದರಿಂದಾಗಿ ಪರಿಸರ ಪೂರ್ತಿ ಹಚ್ಚ ಹಸಿರಾಗಿಯೇ ಉಳಿಯುತ್ತದೆ. ಪ್ರತಿ ಗ್ರಾಮ ಪಂಚಾಯತ್ ಅಥವಾ ಅಕ್ಕಪಕ್ಕದ 3-4 ಗ್ರಾಮ ಪಂಚಾಯತ್ ಒಟ್ಟು ಸೇರಿಕೊಂಡು, ಹಾಗೆಯೇ ನಗರ ಪಾಲಿಕೆ, ಪುರಸಭೆಗಳು ಇಂತಹ ಘಟಕವನ್ನು ಸ್ಥಾಪಿಸಲು ಆಸಕ್ತಿ ವಹಿಸಿದರೆ ತ್ಯಾಜ್ಯ ವಿಲೇವಾರಿಯ ಬಹುದೊಡ್ಡ ಸಮಸ್ಯೆ ಬಗೆಹರಿಯಲಿದೆ, ಆದಾಯವೂ ಬರಲಿದೆ ಎಂದು ಅವರು ಸಲಹೆ ನೀಡಿದ್ದರಲ್ಲದೆ, ಸರ್ಕಾರವು ಈ ನಿಟ್ಟಿನಲ್ಲಿ ಪ್ರೋತ್ಸಾಹ ನೀಡಬೇಕು ಎಂದು ಹೇಳಿದರು. CNG ಉತ್ಪತ್ತಿಯಾಗಿ ಉಳಿಯುವ ಘನ ತ್ಯಾಜ್ಯ ಗೊಬ್ಬರವಾಗಿ ಪರಿವರ್ತಿಸಲಾಗುತ್ತದೆ. ವಿಶೇಷವೆಂದರೆ ರೈತರ ತೋಟದ ಮಣ್ಣಿಗೆ ಹೊಂದಿಕೆಯಾಗುವಂತಹ ಗೊಬ್ಬರವಾಗಿ ಪರಿವರ್ತಿಸಿ ಮಣ್ಣಿನ ಸತ್ವ ಹೆಚ್ಚಿಸುವ ಉದ್ದೇಶ ಹೊಂದಲಾಗಿದೆ. ಅದಕ್ಕಾಗಿ ಮಣ್ಣು ಪರೀಕ್ಷಾ ಕೇಂದ್ರ ಈ ಘಟಕದಲ್ಲಿಯೇ ಆರಂಭಿಸುವ ಯೋಜನೆ ಇದೆ. ಕೃಷಿ ವಿಜ್ಞಾನಿ ನೇಮಿಸಿಕೊಂಡು ಈ ಘಟಕದಿಂದ ರೈತರಿಗೂ ಉಪಯೋಗವಾಗುವ ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಶಾಸಕರು ತಿಳಿಸಿದರು. ಈ ಸಂದರ್ಭದಲ್ಲಿ ರಿಟ್ಯಾಪ್ ಸೊಲ್ಯೂಷನ್ ಸಂಸ್ಥೆಯ ಮಂಜುನಾಥ್ ಅವರು ಪೂರಕ ಮಾಹಿತಿ ನೀಡಿದರು. ಈ ವೇಳೆ ಘಟಕದ ಮುಖ್ಯಸ್ಥ ಉನ್ನತ್ ಆರ್ ನಾಯ್ಕ್, ಪ್ರಮುಖರಾದ ದೇವದಾಸ್ ಶೆಟ್ಟಿ ಬಂಟ್ವಾಳ, ಸುದರ್ಶನ್ ಬಜ, ಪುರುಷೋತ್ತಮ ವಾಮದಪದವು, ಗಣೇಶ್ ರೈಮಾಣಿ, ನಂದರಾಮ ರೈ, ಚರಣ್ ಜಮಾದಿಗುಡ್ಡೆ ಮೊದಲಾದವರು ಉಪಸ್ಥಿತರಿದ್ದರು. ಈ ಕುರಿತು ಮಾತನಾಡಿದ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಶಾಸಕ ರಾಜೇಶ್ ನಾಯ್ಕ್ ಉಳಿಪ್ಪಾಡಿಗುತ್ತು, ಬಂಟ್ವಾಳ ಪುರಸಭೆಯ ತ್ಯಾಜ್ಯ ವಿಲೇವಾರಿ ಸಮಸ್ಯೆಯಿಂದಾಗಿ ಇದೀಗ ನಾನು ಬಯೋ CNG ಘಟಕವನ್ನು ಕಾರ್ಯರೂಪಕ್ಕೆ ತರುವಂತಾಗಿದೆ. ಪುರಸಭೆಯ ತ್ಯಾಜ್ಯಗಳನ್ನು ಇಲ್ಲಿ ಬಳಸಲಾಗುತ್ತದೆ. ತರಕಾರಿ ಸಹಿತ ಪೂರ್ತಿ ಹಸಿ ಕಸವನ್ನು ಮಾತ್ರ ಇಲ್ಲಿ ಉಪಯೋಗಿಸಲಾಗುತ್ತಿದೆ. ರಿಟ್ಯಾಪ್ ಸೊಲ್ಯೂಷನ್ ಸಂಸ್ಥೆಯ 6 ಮಂದಿ ಸಿಬ್ಬಂದಿಗಳು ಖಾಯಂ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಹಾಗೆಯೇ 3 ಮಂದಿ ನಮ್ಮ ನೌಕರರು ಹಸಿ ಮತ್ತು ಒಣ ಕಸ ಪ್ರತ್ಯೇಕಿಸುವಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಎಂದರು. ಗುಜರಾತ್ನಲ್ಲಿ ಅಂತಹ ಘಟಕಗಳು ಕಾರ್ಯಾಚರಿಸುತ್ತಿರುವುದನ್ನು ನನ್ನ ಪುತ್ರ ಉನ್ನತ್ ಆರ್ ನಾಯ್ಕ್ ಅಧ್ಯಯನ ನಡೆಸಿ ಬಹಳ ಉತ್ಸುಕತೆಯಿಂದ ನಡೆಸಿಕೊಂಡು ಬರುತ್ತಿದ್ದಾನೆ. ಇದರ ಪೂರ್ತಿ ಜವಾಬ್ದಾರಿಯನ್ನು ಆತನೇ ವಹಿಸಿಕೊಂಡಿದ್ದು ಯಶಸ್ಸಿನತ್ತ ಸಾಗುತ್ತಿದೆ ಎಂದು ಶಾಸಕರು ತಿಳಿಸಿದರು. CNG ಅನ್ನು ಪ್ರೊಡ್ಯೂಸ್ ಮಾಡುವಂತ ಈ ಒಂದು ಯೂನಿಟ್, ಯಾಕೆಂದರೆ CNG ಅಂದರೆ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಅಂತ, ಮೀಥೇನನ್ನು ಕಂಪ್ರೆಸ್ ಮಾಡಿ ನ್ಯಾಚುರಲ್ ಗ್ಯಾಸ್ ಆಗಿ ಈಗ ಭಾಳಷ್ಟು ನಾವೆಲ್ಲ ನೋಡ್ತಾ ಇದ್ದೀವಿ. ವೆಹಿಕಲ್ಗಳಿಗೆ ಎಲ್ಲದಕ್ಕೆ CNGಗಳನ್ನು ಭಾಳಷ್ಟು ಮಟ್ಟದಲ್ಲಿ ಈಗ ಯೂಸ್ ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಬಹಳಷ್ಟು ವೆಟ್ ವೇಸ್ಟ್ಗಳು ಇತ್ತು. ಆ ವೆಟ್ ವೇಸ್ಟ್ಗಳಿಂದ ಭಾಳಷ್ಟು ತೊಂದರೆಗಳು ಕೂಡ ಆಗ್ತಿತ್ತು. ನಮ್ಮ ಕ್ಷೇತ್ರದಲ್ಲಿ, ಬಂಟ್ವಾಳದಲ್ಲಿ ಆಗಲಿ, ಇಲ್ಲಿ ಪಂಚಾಯತ್ಗಳಲ್ಲಾಗಲಿ, ಅಲ್ಲಲ್ಲಿ ಇದನ್ನೆಲ್ಲ ಆಲೋಚನೆ ಮಾಡಿ ನಾವು ವೆಟ್ ವೇಸ್ಟ್ಗಳನ್ನು ತಂದು, ನನ್ನ ಹತ್ರ ದನಗಳಿದ್ದರಿಂದ ಗೊಬ್ಬರದ ಮುಖಾಂತರ ಅದನ್ನು ಮಿಕ್ಸ್ ಮಾಡಿ ಏನಾದರೂ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೆವು. ಆದರೆ ಅದನ್ನು ಅಷ್ಟು ಹೈಜಿನಿಕ್ ಆಗಿ ಇರಲಿಲ್ಲ. ಅದನ್ನು ಕಂಡು ನಮ್ಮ ಮಗ ಎಲ್ಲ ಮಾಡಿದ್ದಾರೆ. ಆಮೇಲೆ ಇದರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಈ ನೆಟ್ಟಲ್ಲೆಲ್ಲ ಫೈಂಡ್ ಔಟ್ ಮಾಡಿ, ಗುಜರಾತಿಯಲ್ಲಿ ಆಲ್ರೆಡಿ ಒಂದು 2-3 ಇಂಡಸ್ಟ್ರಿಗಳಿವೆ, ಅದನ್ನು ಮಾಡಿ ಇಲ್ಲಿ ಲೋಕಲಲ್ಲಿ ಅಲ್ಲೆಲ್ಲ ಹೋಗಿ ನೋಡಿ ಬಂದು, ಲೋಕಲ್ ನಮಗೆ ಒಬ್ಬರು ಕನ್ಸಲ್ಟೆಂಟ್ ಸಿಕ್ಕಿದ್ದು. ಅವರು ಬೇರೆ ಬೇರೆ ರಿಟ್ಯಾಪ್ ಅಂತ ಬೇರೆ ಬೇರೆ ಕನ್ಸಲ್ಟೆನ್ಸಿಗಳನ್ನೆಲ್ಲ ಒಟ್ಟು ಮಾಡಿ ಈ ಫಸ್ಟ್ ಪ್ರಾಜೆಕ್ಟನ್ನು ಇಲ್ಲಿ ಈಗ ಮಾಡಿದ್ದೀವಿ. ಫಿನಿಷಿಂಗ್ ಹಂತದಲ್ಲಿ ಬಂದು ನಮಗೆ CNG ಇದನ್ನೆಲ್ಲ ಮುನ್ಸಿಪಲ್ ವೇಸ್ಟ್ಗಳು, ಯಾವುದೇ ವೇಸ್ಟ್ಗಳಿದೆ ಪಕ್ಕದ ಫ್ಯಾಕ್ಟ್ರಿಗಳಲ್ಲಿ, ನಮ್ಮದು ಭಾರತ್ ಆಗ್ರೋ ಅಲ್ಲ,
ಭಾರತ್ ಆಗ್ರೋ ಆಗಲಿ ಮತ್ತು ಇಲ್ಲಿನ ಫುಡ್ ಫ್ಯಾಕ್ಟ್ರಿಗಳಿದೆ, ಇವುಗಳದೆಲ್ಲ ವೇಸ್ಟ್ಗಳು ಕೂಡ ಇಲ್ಲಿ ಬರ್ತದೆ. ನೀರುಗಳನ್ನು ಅವ್ರದ್ದು ನೀರಿನ ವೇಸ್ಟ್ ಕೂಡ ಬಂದು ನಾವಿಲ್ಲಿ ಫ್ರೆಶ್ ವಾಟರನ್ನು ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಸುಮಾರು 1 ಲಕ್ಷ ಲೀಟರ್ ನೀರು ಇದಕ್ಕೆ ಇದನ್ನು ವೇಸ್ಟನ್ನು ವೆಟ್ ವೇಸ್ಟನ್ನು ಮಾಡಿ ನೀರೊಟ್ಟಿಗೆ ಇಲ್ಲಿ ಮಾಡಿ ತರಲಿಕ್ಕಿತ್ತು. ಅದಕ್ಕೋಸ್ಕರ ನಮಗೆ ಅಷ್ಟು ನೀರು ಬೇಕಿತ್ತು. 50,000 ಲೀಟರ್ ಅದು ಮಿನಿಮಮ್ ವಾಟರ್ ರಿಕ್ವೈರ್ಮೆಂಟ್ ಇತ್ತು. ಆದರೆ ಅದಕ್ಕೂ ಕೂಡ ನಾವು ಆಲ್ಟರ್ನೇಟ್ ಆಗಿ ವೇಸ್ಟ್ ಆಗುವಂಥ ಒಂದು 2-3 ಚಿಕನ್ ಸೆಟ್ ಅದರ ದೊಡ್ಡದ ಮಟ್ಟದಲ್ಲಿ ಸುಮಾರು 1 ಲಕ್ಷ ಲೀಟರ್ ಅದನ್ನು ವಾಶ್ ಮಾಡಿದ ನೀರೆಲ್ಲ ವೇಸ್ಟ್ ಆಗ್ತದೆ. ಆ ನೀರನ್ನು ಪೈಪಲ್ಲಿ ತಗೊಂಡು ಬಂದು ಆ ನೀರಲ್ಲೇ ಮಾಡಿ ಆ ಗೊಬ್ಬರದ ನೀರು ಮಾಡಿ ಎವ್ರಿ ಡೇ ಇದು ಝೀರೋ ವೇಸ್ಟ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ನಾವು 10 ಟನ್ ವೇಸ್ಟ್ ಹಾಕಿದ್ದೇವೆ ಅಂತ ಮುನ್ಸಿಪಲ್ ವೇಸ್ಟ್. ಯಾವುದೇ ವೇಸ್ಟ್ ಇಲ್ಲ, ವೆಜಿಟೇಬಲ್ ವೇಸ್ಟ್ ಇರಲಿ ಅಥವಾ ಯಾವುದೇ ನಾನ್ ವೆಜ್ ವೇಸ್ಟ್ಗಳಿರಲಿ, ಯಾವುದೇ ವೇಸ್ಟ್ಗಳಿರಲಿ ಅದು 10 ಟನ್ ಹಾಕಿದರೆ 10 ಟನ್ ಗೊಬ್ಬರ. ಇದು ಸ್ವಲ್ಪ ಜಾಸ್ತಿ ನೀರು ನಾವು ಲಿಕ್ವಿಡ್ ಎಷ್ಟು ಹಾಕ್ತೀವಿ ಅದನ್ನು ಸೇರಿ ಅದು ಗೊಬ್ಬರ ಆಗ್ತದೆ. ಲಿಕ್ವಿಡ್ ಗೊಬ್ಬರ ಟ್ಯಾಂಕರ್ ಮುಖಾಂತರ ಗಿಡಗಳಿಗೆ ಕೊಡುವ ವ್ಯವಸ್ಥೆ, ಸಾಲಿಡನ್ನು ನಾವು ಮಾಡಿ ಈಗ ಅದನ್ನು ವ್ಯವಸ್ಥೆ ಮಾಡ್ತಾಯಿದ್ದೇವೆ. ಅದಲ್ಲದೆ ದಿವಸಕ್ಕೆ 500 to 600 kg ನಮಗೆ ಗ್ಯಾಸ್ ಈ ಯೂನಿಟಲ್ಲಿ ಆಗ್ತದೆ. ಝೀರೋ ವೇಸ್ಟ್ ಗ್ಯಾಸ್ ಆಗ್ತದೆ. 100% ನಮಗೆ ಮೆನ್ಯೂರಿಗೆ ಹೋಗ್ತದೆ. ಮೆನ್ಯೂರನ್ನು ಕೂಡ ನಾವು ವಿಶೇಷವಾಗಿ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೇವೆ. ಒಳ್ಳೆಯ ಒಬ್ಬ ನಾವು ಸೈಂಟಿಸ್ಟ್ ಅಂತ ತಗೊಂಡು ಬಂದು ಮೆನ್ಯೂರ್ ಮಾಡೋರನ್ನು ತಗೊಂಡು ಬಂದು ಅದರ ಮುಖಾಂತರ ನಮ್ಮ ಊರಿಗೆ ಯಾವ ಪ್ಲ್ಯಾಂಟ್ ಇರ್ತದೆ, ಯಾವ ಥರದ ಗೊಬ್ಬರ ಬೇಕು ಅದನ್ನು ಪ್ಲ್ಯಾನ್ ಮಾಡಿ ಮಾಡೋಂಥ ವ್ಯವಸ್ಥೆ ಕೂಡ ಮಾಡೋ ಪ್ಲ್ಯಾನಲ್ಲಿದೆ. ಅದರಿಂದ ಈ ಫಸ್ಟ್ ಪ್ರಾಜೆಕ್ಟ್ ಸಣ್ಣ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೊಂಡು ಮಾಡಿದ್ದಾನೆ. ಅವ ರಿಸ್ಕ್ ನನಗೆ ಇದ್ದದ್ದು, ಅವನಿಗಿರಲಿಲ್ಲ ಇನ್ವೆಸ್ಟ್ಮೆಂಟ್ ಸೈಡಲ್ಲಿ. ಅದರಿಂದ ತೊಂದರೆ ಇಲ್ಲ, ಅವನು ಭಾಳ ಇಂಟ್ರೆಸ್ಟಲ್ಲಿ ಮಾಡಿದ್ದಾನೆ. ಸಕ್ಸಸ್ ಆಗಲಿ. ಈಗ ಪ್ಲ್ಯಾಂಟ್ ಕಂಪ್ಲೀಟ್ ಆಗಿದೆ, ಗ್ಯಾಸ್ ಬರ್ತಾಯಿದೆ. ಅದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗ್ಬೋದು, ನೇಚರಿಗೆ ಒಳ್ಳೆಯದು. ಶೀಘ್ರದಲ್ಲೇ ಇದನ್ನು ಉದ್ಘಾಟನೆ ಮಾಡಬೇಕು. ನಾನೀಗ ಪ್ಲ್ಯಾಂಟೆಲ್ಲ ಚೆನ್ನಾಗಿ ಗ್ರೀನರಿ ಮೇಂಟೈನ್ ಮಾಡಬೇಕು ಅಂತ ನಾನು ಲ್ಯಾಂಡ್ಸ್ಕೇಪ್ ಮಾಡ್ತಾಯಿದ್ದೇನೆ. ಇನ್ನೂ ಇದಕ್ಕೆ ಫೆಸ್ಟಲ್ ಲೈಸೆನ್ಸ್ ಬರಬೇಕಷ್ಟೇ. ಈಗ ಸ್ಟೇಟ್ ಲೈಸೆನ್ಸ್ ಆದ ಕೂಡಲೇ ನಾವು ಆನ್ಲೈನಲ್ಲಿ ಫೆಸ್ಟಲ್ ಲೈಸೆನ್ಸ್ ತಗೊಳ್ಬೇಕು. ಅದನ್ನು ತಗೊಂಡಾದ ಕೂಡಲೇ ಕೇಂದ್ರದ ಮಂತ್ರಿಗಳು ಆಲ್ರೆಡಿ ಎಗ್ರಿ ಆಗಿದ್ದಾರೆ. ಒಂದು ಇದನ್ನು ಇಂಥ ಯೂನಿಟ್ಗಳು ನಾವು ಆಗಬೇಕಿತ್ತು ಅಂತ ಅದನ್ನು ನಾವು ಅವರ ಮುಖಾಂತರ ಮತ್ತು ರಾಜ್ಯದ ಸಂಬಂಧಪಟ್ಟ ಮಂತ್ರಿಗಳು ಆಗಲಿ ಅಧಿಕಾರಿಗಳನ್ನೆಲ್ಲ ಕರೆದು ಇದನ್ನು ತೋರಿಸಿ ಭಾಳಷ್ಟು ಜಾಗದಲ್ಲಿ ಇಂಥದ್ದೇ ಪ್ಲಾಂಟ್ಗಳಾದರೆ ನಮ್ಮ ವೇಸ್ಟ್ ಮ್ಯಾನೇಜ್ಮೆಂಟಿಗೆ ಒಂದು ಸಹಕಾರಿ ಆಗ್ಬೋದು ಅಂತ ನಾವು ಅನಿಸ್ತೀವಿ. ನಿಶಾ ಕಿರಣ್ ಬಾಳೆಪುಣಿ, ಸುದ್ದಿ ನ್ಯೂಸ್, ವಿಟ್ಲ.